ಸೋಮೇಶ್ವರ ರುದ್ರಪಾದೆ ಕಡಲಬರಿಟು ಉಂತಾದಿತ್ತಿನ ಓಡಲೆಗ್ ತೂ ಬೂರ್ನಿರ್ದಾತ್ರ ಬಲೆಕ್ಲು ತೂಕು ಆಹುತಿ ಆತಂಡು ಇಂದಿರ್ದು ಲಕ್ಷಾಂತರ ರೂಪಾಯಿ ನಷ್ಟ ಆತಂಡು. ಶೇಖರ್ರೆಗ್ ಸೇರಿನ ಗಣೇಶ್, ಸಂತೋಷ್ರೆಗ್ ಸೇರಿನ ಕೊರತಿ, ಸಾಧನ್ರೆನ ಸಾಯಿ ದೀಪ, ಹೇಮಂತ್ರೆಗ್ ಸೇರಿನ ಸಾಗರ್, ಯೋಗೀಶ್ರೇನ ಶ್ರೀ ಸೋಮನಾಥ ದೋಣಿಗ್ ತೂ ಬೂರ್ದುಂಡು. ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಬಲೆ ರಾಶಿಯೆಲ್ಲ ನಾವು ಇಲ್ಲಿ ಇಟ್ಟಿದ್ದೆವು. ಅಕಸ್ಮಾತ್ತಾಗಿ ಯಾರೋ ಕಿಡಿಗೇಡಿಗಳು ದೋಣಿ ಸಹ ಬಲೆಗೆ ಬೆಂಕಿ ಕೊಟ್ಟು ಯಾರು ಕಾಣದೆ ಎಲ್ಲ ಬಲೆ ಎಲ್ಲ ಸೊತ್ತೆಲ್ಲ ಸರ್ವನಾಶ ಆಗಿದೆ. ನಾವು ಠಾಣಾ ಪೊಲೀಸ್ ಠಾಣೆ ತಿಳಿಸಿದ್ದೇವೆ. ಮತ್ತು ಸುಮಾರು ಸಾಧಾರಣ ಒಂದು 4-5 ಲಕ್ಷದ ಸಾಧಾರಣ ಬಲೆ ಎಲ್ಲ ಬೆಂಕಿಯಾಗಿ ಆಹುತಿಯಾಗಿದೆ. ಆದ ಕಾರಣ ಬಡ ಮೀನುಗಾರರಿಗೆ ಏನಾದರೂ ಇದರ ಪರಿಹಾರ ಒದಗಿಸಿಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಂದ ನಾವು ಬೇಡಿಕೊಳ್ತೇವೆ. ಬುಧವಾರ ಮಧ್ಯಾಹ್ನದ ಪೊರ್ತು ಈ ದುರಂತ ಸಂಭವಿಸಾದನು. ಕಾಂಡೆ ಮೀನುಗಾರಿಕೆ ನಡಪಾದ ಕಡಲಬರಿಟ್ ಲಂಗರ್ ಪಾರ್ದಿತ್ತಿನ ಓಡಲೆಗ್ ನಟ ದೊಂಬುದ ಪೊರ್ತು ತೂ ಬೂರ್ದುಂಡು. ಕಿಡಿಗೇಡಿಲು ಪೂರ್ವದ್ವೇಷ ಅತ್ತಂಡ ಏರೋ ಪೊದೆಕ್ಲೆಗ್ ದಕ್ಕಿನ ತೂ ಆಕಸ್ಮಿಕವಾದ ಬಲೆಕ್ಲೆಗ್ ಪರಡಿ ನಿರ್ದಾತ್ರ ಘಟನೆ ನಡೆದ್ದುಪ್ಪುನ ಶಂಕೆ ವ್ಯಕ್ತ ಆತಂಡು. ಬಲೆಕ್ಲು ತೂಕು ಪೊತ್ತುದು ಉರಿಯುನಿಂತುಯಿನ ಸಾರ್ವಜನಿಕರು ಕೊರ್ನ ಮಾಹಿತಿದ ಮೇರೆಗೆ ಅಗ್ನಿಶಾಮಕ ದಳತಕ್ಲು ಜಾಗೆಗೆ ಬತ್ತದು ತೂನು ತೆಕ್ಕಾವನೆಟ್ಟು ಯಶಸ್ವಿಯಾಯಿರು. ದಿವಸ ನಾವು ಇಲ್ಲಿ ದುಡಿಯುವ ಮನುಷ್ಯರು ಆದ ಕಾರಣ ಇವತ್ತು ಇಲ್ಲಿ ಮೊನ್ನೆ 2 ದೋಣಿ ಹೋಯಿತು, ಬಲೆ ಹೋಯಿತು. ನಮ್ಮ ಸಮುದ್ರ ಕಿನಾರೆಯಿಂದ ಎಲ್ಲ ಬೆಂಕಿ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಇವತ್ತು ಇಲ್ಲಿ ಸೋಮೇಶ್ವರ ಗ್ರಾಮದ ಇಲ್ಲಿ ದೇವಸ್ಥಾನದ ಕೆಳಗೆ ಬೆಂಕಿ ಕೊಟ್ಟಿದ್ದಾರೆ. ಬೆಂಕಿ ಕೊಟ್ಟಿದ್ದಲ್ಲಿ ಎಲ್ಲ ಒಂದು 4-5 ಲಕ್ಷದ ಬಲೆ ಹೋಯಿತು. ನಮ್ಮ ಜೀವಿಸುವ ಬಲೆ ಹೋಯಿತು. ಇದಕ್ಕೆ ಯಾರು ಕಾರಣ? ಇಲ್ಲಿ ಬೆಂಕಿ ಕೊಡುವರು ಯಾರಂತ ಗೊತ್ತಾಗಬೇಕಲ್ಲ. ಇಲ್ಲಿ ಕಾವಲು ಪಡೆ ಇಲ್ಲ, ಒಂದು ಸರಿಯಾದ ಒಂದು ಕಾವಲು ಪಡೆ ಇಲ್ಲ. ಇದಕ್ಕೆ ನೀವೆಲ್ಲ ಜಿಲ್ಲಾಧಿಕಾರಿ ಅವರು ಯಾರಾದರೂ ಅದಕ್ಕೆ ಒಂದು ಕ್ರಮ ಬೇಕು ಅಂತ ನಮ್ಮ ಒಂದು ಅಪೇಕ್ಷೆ. ಇಂದಿರ್ದು ಓಡಲೆಗ್ ಓವೆ ಹಾನಿ ಉಂಡಾತಿಜಿ. ಬಲೆ ಬೊಕ್ಕ ಓಡಡಿತ್ತಿನ ಮೀನುಗಾರಿಕೆಗೆ ಬೋಡಾಯಿನ ಕೆಲವು ಪರಿಕರಲು ತೂಕು ಆಹುತಿ ಆದಿತದ ಸುಮಾರು 15 ಲಕ್ಷ ರೂಪಾಯಿ ನಷ್ಟ ಉಂಡಾತನ ಪಣದ ಅಂದಾಜು ಸಾದೇರು. ಸತೀಶ್ ಕುಂಪಲ ಈ ಪೊರ್ತು ಜಾಗೆಗೆ ಭೇಟಿ ಕೊರಿಯರು. ಮೀನುಗಾರರಿಗೆ ಮತ್ತೊಂದು ನಮ್ಮವರ ಲಕ್ಕ ನೋಡತ್ತ ಗುಡುಬಿಜ ಮೀನುಗಾರರ ಏತ್ತೊಂಜಿ ಮೀನುಗಾರ ಲಕ್ಕ ನೋಡತ್ತೆ ಮುಳ್ಸುಡ್ದು ಕಾರವಾರ ಮಟ್ಟ ಹೊರ ಲಕ್ಕ ಅವನಿಗೆ ಕ್ಯಾರೆಟ್ ಅದಕ್ಕೋಸ್ಕರ ಐಕೆ ಅವಕಾಶ ಕೊಡ್ಬಿಟ್ಟು ಬಡಿಸಿ ಸವಾರದ ವ್ಯವಸ್ಥೆಗೆ ಹೋಗಿ